ನನ್ನ ಪ್ರೀತಿಯ ಹಾಡು. ವೀಕ್ಷಕರೇ, ಇದು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಇದು ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಹಲವಾರು ವೇದಿಕೆಗಳಲ್ಲಿ ಹಲವಾರು ಜನರ ಮನಸ್ಸನ್ನು ಗೆದ್ದ ಅದ್ಭುತ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಹಾಗೆಯೇ ಅವರ ಒಂದು ಮಧುರವಾದ ಸ್ವರದಿಂದ ಹಾಡುಗಳನ್ನು ಹಾಡಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅದ್ಭುತ ಗಾಯಕರು ಕೃತಿಕಾ ಮಾಳಾ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲದ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳ್ ಕಮಲಿನಿ ಕರ ಮುಗಿವೆ ಬಾಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲು ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆ ಚಿನ್ನದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆ ಚಿನ್ನದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಒಲಿದುವ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ
ನಾನು ಈಗಾಗಲೇ ನಮ್ಮ ವೀಕ್ಷಕರಿಗೆ ಹೇಳಿದ್ದೆ ನೀವೊಬ್ಬರು ಗಾಯಕರು ಅನ್ನೋದನ್ನು. ಸೊ ಇನ್ನಷ್ಟು ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ಅಂದರೆ ನೀವು ಹುಟ್ಟಿ ಬೆಳೆದಿರುವಂತಹದ್ದು, ಎಲ್ಲೆಲ್ಲ ವಿದ್ಯಾಭ್ಯಾಸ ಮಾಡಿದ್ರಿ ಅನ್ನೋದನ್ನು ತಿಳಿಸ್ಬೇಕು. ನಂದು ಹೆಸರು ಕೃತಿಕಾ ಮಾಳ ಅಂತ. ಓಕೆ. ನಾನು ಮಾಳದಲ್ಲಿರೋದು, ಕಾರ್ಕಳ ತಾಲೂಕಿನ ಒಂದು ಪುಟ್ಟ ಗ್ರಾಮ ಆದಂತ ಮಾಳದಲ್ಲಿರೋದು. ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಮಾಡಿದ್ರಿ? ವಿದ್ಯಾಭ್ಯಾಸ ಎಲ್ಲ ನಾನು ಪ್ರೈಮರಿ ಸ್ಕೂಲ್ ಕೊಡಂಗಿ ಶಾಲೆ ಅಂತ ಅಲ್ಲಿ ಮಾಡಿದೆ. ಆಮೇಲೆ ಹೈಸ್ಕೂಲು ಚೌಕಿ ಅಂಗಡಿಯಲ್ಲಿ ಮಾಡಿದೆ. ಆಮೇಲೆ PU ಬಜಗುಳಿಯಲ್ಲಿ ಮಾಡಿದೆ. ಆಮೇಲೆ ಫ್ಯಾಷನ್ ಡಿಸೈನಿಂಗ್ ನಿಟ್ಟೆಯಲ್ಲಿ ಮಾಡಿದೆ. ಓಕೆ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿರೋದು. ಸೊ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡಿ ಒಂದು ಇವಾಗ ಆ ಫೀಲ್ಡ್ ಅಲ್ಲಿ ಇದ್ದೀರಾ ಅಥವಾ ಮ್ಯೂಸಿಕ್ ಅನ್ನೇ ಮುಂದುವರಿಸಿದ್ದೀರಾ? ನಾನು ಮ್ಯೂಸಿಕ್ ಅನ್ನೇ ಮುಂದುವರಿಸಿದೆ. ಸೊ ಇದರಲ್ಲಿ ಒಂದು ನಿಮ್ಗೆ ಆಸಕ್ತಿ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇದ್ರ ಮೇಲೆ ಆಸಕ್ತಿ ಇದೆಯಾ, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಗೇನೆ ಇದ್ರ ಮೇಲೆ ಆಸಕ್ತಿ ಬಂದಿರೋದಾ? ಹೇಗೆ ಆಸಕ್ತಿ ಬಂತು ಈ ಒಂದು ಸಂಗೀತ ಅನ್ನೋದ್ರಲ್ಲಿ? ನಂದು ಮನೆಯಲ್ಲಿ ಯಾರಿಗೂ ಆತರ ಆಸಕ್ತಿ ಏನಿಲ್ಲ, ಬಟ್ ಹಾಡ್ತಿದ್ರು. ಒಂದು ಅಣ್ಣ ಭಜನೆ ಎಲ್ಲ ಹಾಡ್ತಿದ್ದ ಸಣ್ಣ ವಯಸ್ಸಲ್ಲಿ. ಆಮೇಲೆ ಅಮ್ಮನು ಸ್ವಲ್ಪ ಸ್ವಲ್ಪ ಹಾಡ್ತಾರೆ, ಬಟ್ ನಾನು ಹಾಡ್ತೇನೆ ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಯಾವ ಏಜ್ ಇಂದ ಹಾಡು ಸ್ಟಾರ್ಟ್ ಮಾಡಿದ್ರಿ ನೀವು? ಇಲ್ಲ, ನಾನೊಂದು 10th. ಹೌದಾ? ಓಕೆ, ಸಣ್ಣದ್ರಿಂದವೇ ಏನು ಇದ್ರಲ್ಲಿ ಆಸಕ್ತಿ ಇರ್ಲಿಲ್ಲ. ಸೊ ಸಡನ್ಲಿ ನಿಮ್ಗೆ 10th ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ಆ ಏಜ್ ಅಲ್ಲಿ ಒಂದು ಸಂಗೀತದಲ್ಲಿ ಆಸಕ್ತಿ ಅಂತ ಹೇಗ್ ಬಂತು? ಸಂಗೀತದಲ್ಲಿ ಆಸಕ್ತಿ ಅನ್ನೋದಲ್ಲ, ಒಂದು ದೇವಸ್ಥಾನಗಳಲ್ಲೆಲ್ಲ ಭಜನೆ ಎಲ್ಲ ಅಲ್ಲಿ ಹಾಡ್ತಿದ್ದದ್ದು. ಅಲ್ಲಿ ಹೀಗೆ ಕಾಂಪಿಟೇಷನ್ ಎಲ್ಲ ಇಡುವಾಗ ಭಜನೆದೆಲ್ಲ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದೀರಾ? ಅದ್ರಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿ ಹೇಳ್ತಿದ್ರು, ನಿಮ್ದು ವಾಯ್ಸ್ ಚಂದ ಉಂಟು, ಅವಾಗ ನಿಮ್ಗೆ ಏನೋ ಒಂಥರ ಇಂಟ್ರೆಸ್ಟ್ ಬಂತು, ಹಾಗೆ ಹಾಡ್ತಿದ್ದೆ. ಆಮೇಲೆ ಒಂದು ದಿವಸ ಸ್ಟೇಜ್ ಅಲ್ಲಿ ಪ್ರೋಗ್ರಾಮ್ ಆಗ್ತಿತ್ತು ಊರಲ್ಲಿ, ಅಲ್ಲಿ ಹೋಗಿ ಹಾಡಿದೆ. ಆಮೇಲೆ ಸ್ಟಾರ್ಟ್ ಮಾಡಿದೆ.
ಅದೇ ಈ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು, ಈ ಸಂಗೀತದಲ್ಲಿರ್ಬೋದು, ಈ ಸ್ವರ ಎಲ್ಲರಿಗೆ ಇಷ್ಟ ಆಗುವಂಥದ್ದು. ಸೊ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಇಂತಹ ಒಂದು ಗಾಡ್ ಗಿಫ್ಟ್ ನಿಮ್ಮಲ್ಲಿ ಕೂಡ ಇದೆ, ಖುಷಿ ಅನಿಸ್ತದೆ ಅಲ್ವಾ? ಓಕೆ, ಇದೊಂದು ನೀವೀಗ ಒಂದು ಗಾಯಕರಿರ್ಬೋದು ಅಥವಾ ಕಲಾವಿದರಿರ್ಬೋದು, ಯಾರೇ ಇರ್ಬೋದು, ಒಬ್ರು ಆರ್ಟಿಸ್ಟಿಗೆ ಒಂದು ವೇದಿಕೆ ಅನ್ನೋದು ನಿಮ್ಮ ಪ್ರಕಾರ ಎಷ್ಟು ಇಂಪಾರ್ಟೆಂಟ್? ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅವಕಾಶ ಎಲ್ಲ ಎಷ್ಟು ಇಂಪಾರ್ಟೆಂಟ್? ತುಂಬಾ ಮುಖ್ಯ ನಮ್ಗೆಲ್ಲ. ನಾವು ಯಾರಂತಲೇ ಗೊತ್ತಿರುವುದಿಲ್ಲ. ಈಗ ಸ್ವಲ್ಪ ಮಂದಿಗೆ ಅದು ನಮ್ದು ಪರಿಚಯ ಆಗಿದೆ ಅಲ್ಲ, ಸೊ ಅದು ತುಂಬಾ ಖುಷಿ ಆಗುತ್ತೆ. ಇನ್ನು ಪ್ರತಿಭೆಗಳೆಲ್ಲ ತುಂಬಾ ಮಂದಿ ಇದ್ದಾರೆ, ಅಂದ್ರೆ ಅವರಿಗೆ ವೇದಿಕೆ ಸಿಗುದಿಲ್ಲ. ಖಂಡಿತ ಕೆಲವರು ಮಿಸ್ ಮಾಡ್ಕೊಳ್ತಾರೆ, ಸಿಕ್ಕ ಅವಕಾಶವನ್ನು ಕೂಡ ಮಿಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅವರಿಗೂ ನಾನು ಹೇಳೋದಷ್ಟೇ, ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದನ್ನು ಮುಂದುವರಿಸಿಕೊಂಡು ಹೋಗಿ. ಅದೇ ಯಾವ್ದು ಇಂಟ್ರೆಸ್ಟ್ ಉಂಟು ಅದು ಇಂಪಾರ್ಟೆಂಟ್ ಅಲ್ವಾ, ಅದನ್ನು ಮುಂದುವರಿಸ್ತಾ ಹೋಗ್ಬೇಕು ತಾನೆ. ಓಕೆ, ಇವಾಗ ಒಂದು ಸ್ಫೂರ್ತಿ ಅಂತ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ. ನಿಮ್ಗೆ ಈ ಒಂದು ಸಂಗೀತದಲ್ಲಿ ಯಾರು ಸ್ಫೂರ್ತಿ? ಯಾರು ಅಂತ ಹೇಳಿ, ನನಗೆ ನಾನೇ ಸ್ಫೂರ್ತಿ. ಓಕೆ, ನೀವು ಇದು ತರಗತಿಗೆಲ್ಲ ಹೋಗಿ ಏನು ಕಲಿಲಿಲ್ಲ, ಹೀಗೇನೆ ನೀವಾಗಿಯೇ ಕಲ್ತುಕೊಂಡು ಹೋಗಿರೋದು, ಕೇಳಿಕೊಂಡು. ಮತ್ತೆ ಈಗ ಆರ್ಕೆಸ್ಟ್ರಾದಲ್ಲೆಲ್ಲ ಹೋಗ್ತೀರಾ? ಓಕೆ, ಎಲ್ಲ ಟೀಮಲ್ಲಿ ಹೋಗ್ತೀರಾ ಅಥವಾ ನಿಮ್ಮದೇ ಆದಂತಹ ಯಾವ್ದಾದ್ರು ಸಪರೇಟ್ ಟೀಮ್? ಇಲ್ಲ, ನನ್ಗೆ ಪ್ರೋಗ್ರಾಮ್ಸ್ ಬರ್ತದೆ ಕೆಲವೊಂದು, ಅದು ನಾನು ತಗೊಳ್ತೇನೆ. ಆಮೇಲೆ ಸಪ್ತಸ್ವರ ಮೆಲೋಡಿಸ್ ಅದ್ರಲ್ಲಿ, ಆಮೇಲೆ ಕುಡ್ಲೆ ಎಂಟರ್ಟೈನರ್ಸ್ ಅದರಲ್ಲಿ, ಮತ್ತೆ ಬೇರೆ ಬೇರೆ ಟೀಮ್ ಅಲ್ಲಿ ಎಲ್ಲ ಕರೆದಾಗ ಹೋಗ್ತೇನೆ. ಓಕೆ, ಬೇರೆಯವರ ಟೀಮ್ ಜೊತೆ ನೀವು ಹೋಗ್ತೀರಾ. ನಿಮ್ಗೆ ಪರ್ಸನಲ್ ಆಗಿ ನಿಮ್ಗೆ ಪ್ರೋಗ್ರಾಮ್ಸ್ ಬಂದ್ರೆ ನೀವು ಕೂಡ ಅದನ್ನ ತಗೊಳ್ತೀರಾ, ಆರ್ಟಿಸ್ಟ್ ಹಾಕಿಕೊಂಡು ನೀವು ಕೂಡ ಪ್ರೋಗ್ರಾಮ್ ನಡೆಸ್ತೀರಾ. ಹೆಚ್ಚಾಗಿ ಎಲ್ಲೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೀರಾ? ನಾನು ಮಂಗಳೂರು, ಆಮೇಲೆ ಪುತ್ತೂರು, ಬಿಸಿ ರೋಡ್, ಓಕೆ, ಆಮೇಲೆ ಊರಲ್ಲಿ. ಸಾಮಾನ್ಯ ಒಂದು ಎಷ್ಟು ವರ್ಷದಿಂದ ಇದೊಂದು ಫೀಲ್ಡ್ ಅಲ್ಲಿ ಇದ್ದೀರಾ ಈಗ? 10th ಅಂದ್ರೆ 2018 ಇಂದ. ಓಕೆ, 18 ಇಂದ ಇವಾಗ ಈ ಫೀಲ್ಡ್ ಅಲ್ಲೇ ಇದ್ದೀರಾ ನೀವು. ಓಕೆ, ನಿಮ್ಗೊಂದು ಈ ಫೀಲ್ಡ್ ಅಲ್ಲಿ ಹೋಗಿರ್ಬೇಕಾದ್ರೆ ಏನಾದ್ರೂ ಒಂದು ಖುಷಿಯಾದಂತಹ ಘಟನೆ ಇರ್ಬೋದು, ಅಂದ್ರೆ ಏನಾದ್ರೂ ಒಂದು ತುಂಬಾ ಖುಷಿಯಾಗಿರುತ್ತದೆ, ಮರೆಯಲಾಗದಂತಹ ಒಂದು ಖುಷಿಯಾಗಿರುವಂತಹ ಘಟನೆ ಏನಾದ್ರೂ ಇದೆಯಾ? ಆ ಥರ ಅದೇ ನಂದು ಫಸ್ಟ್ ಸ್ಟೇಜ್ ಅಲ್ಲೇ ಸಿಕ್ಕಿರೋದು ನನಗೆ ತುಂಬಾ. ಯಾವುದು ನಿಮ್ದು ಫಸ್ಟ್ ಸ್ಟೇಜ್? ಫಸ್ಟ್ ಸ್ಟೇಜ್ ನಮ್ದು ಊರಲ್ಲಿ, ನಿಮ್ಮ ಊರಿದ್ದು ಸ್ಟೇಜ್ ಅಲ್ಲಿ ಗಣೇಶ ಚತುರ್ಥಿ ದಿವಸ ಪ್ರೋಗ್ರಾಮ್ ಕೊಟ್ಟದ್ದು. ಆಮೇಲೆ ಅವಕಾಶ ಸಿಕ್ಕಿದ್ದು ಖುಷಿ ಆಯ್ತು ನಿಮ್ಗೆ. ಹಾಗೇನೆ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಏನಾದ್ರೂ ಎಲ್ಲಿಯಾದ್ರೂ ಒಂದು ಸ್ವಲ್ಪ ಬೇಜಾರಂತ ಆಗಿರುವಂತದ್ದು ಯಾವ್ದಾದ್ರು ಮರೆಯಲಾಗದಂತಹ ಘಟನೆ ಇದೆಯಾ? ಬೇಜಾರು ಅಂದ್ರೆ ತುಂಬಾ ಪ್ಲೇಸ್ ಅಲ್ಲಿ ಆಗ್ತದೆ ಅದು. ಯಾವ್ದ್ರ ಬಗ್ಗೆ ಒಂದು ಬೇಜಾರ ಏನಾದ್ರೂ ಆಗಿರ್ಬೋದು? ಅಂದ್ರೆ ಈಗ ನನ್ಗೆ ಏನಂದ್ರೆ ಹಾಡೋದು ತುಂಬಾ ಇಷ್ಟ ಅಲ್ವಾ, ನಾನೊಂದು ಪ್ಲೇಸಿಗೆ ಹೋಗಿ ಹಾಡ್ತೇನೆ ಅಂತ ಹೇಳಿದ್ರೆ ಸ್ವಲ್ಪ ಬಂದು ನೆಗೆಟಿವ್ ಕಮೆಂಟ್ ಕೊಡ್ತಾರೆ, ಅದಿದ್ದೇ ಇರುತ್ತೆ ಎಲ್ಲ ಕಡೆನೂ. ಅದೆಲ್ಲ ಕೊಡುವಾಗ ಬೇಜಾರಾಗ್ತದೆ ನಮ್ಗೆ. ಅಯ್ಯೋ, ನಾವಿಷ್ಟು ಕಷ್ಟಪಟ್ಟು ನೆಗೆಟಿವ್ ಬಂತೇವೆ, ಆದ್ರೂ ಕೂಡ ನಮ್ಗೆ ಹೇಳ್ತಾರಲ್ಲ ಅಂತ. ಬಟ್ ಆ ನೆಗೆಟಿವ್ ಪಾಯಿಂಟ್ ಬಂದ್ರೇನೆ ನಮ್ಗೆ ಇನ್ನಷ್ಟು ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಲ್ವಾ? ಎಸ್, ಅದೇ ರೀತಿ ನೀವೊಬ್ರು ಗಾಯಕರು, ನಿಮಗೂ ಕೂಡ ಒಂದು ನೆಚ್ಚಿನ ಗಾಯಕರಂತ ಇರ್ತಾರೆ. ಸೊ ನಿಮ್ಮ ನೆಚ್ಚಿನ ಗಾಯಕರು ಯಾರು? ನನಗೆ SPB. ಎಲ್ರಿಗೂ ಕೂಡ ನಾನು ಈ ಸೀಟಲ್ಲಿ ಕುತ್ಕೊಂಡ ಪ್ರತಿಯೊಬ್ಬ ಗಾಯಕರ ಬಾಯಲ್ಲಿ ಕೇಳಿರೋ ಮಾತು ಇದ್ದೇನೆ. ಓಕೆ, ನಮ್ಮ ಗಾಯಕರಾಗಿರುವಂತಹ ಕೃತಿಕಾ ಮಾಳಾ ಇವರ ಜೊತೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂಥ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೇ ಇದೆಯಲಿ ಪ್ರೀತಿಯ ನರ್ತನ. ಇದು ಯಾವಾಗ ಆಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ. ಈ ಪ್ರೀತಿ ಏನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ. ಎಂತ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೇ ಇದೆಯಲಿ ಪ್ರೀತಿಯ ನರ್ತನ.
ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ. ನದಿಗಳು ಓಡಿದೆ ಕಡಲನು ಸೇರಲು ಚೈತ್ರವ ಕಾದಿದೆ ಹೂಗಳು ಅರಳಲು ಸಂಗೀತ ಸಾಹಿತ್ಯ ಒಂದಾದಂತೆ ಹಾಲಲ್ಲಿ ಬೆರೆತಿರುವ ಜೇನಂತೆ ಸೂಜಿಯ ಹಿಂದಿರುವ ದಾರದಂತೆ ನಾ ಬರುವೆ ಜೊತೆಯಾಗಿ ನೆರಳಂತೆ ಈ ಪ್ರೀತಿಯು ಈ ನಮ್ಮ ಬಾಳಿನಲ್ಲಿ ಎಂದು ಹೀಗೆ ಇರಲಿ ನಿನ್ನ ಪ್ರೀತಿನೇ ನನ್ನದೇ ಜ್ಯೋತಿಯಾಗಿ ಎಂದು ಬೆಳಗುತ್ತಿರಲಿ. ಆಹ ಎಂತ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ. ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ ಈ ಪ್ರೀತಿಲಿ ಏನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ. ಲಲಲಲ ಲಾಲಲ ಲಲಲಲ ಲಾಲಲ ಹಾಗೆಯೇ ನಿಮ್ಮದೇ ಆದಂತಹ ಒಂದು ನೆಚ್ಚಿನ ಹಾಡು ಅಂತ ಇರ್ತದೆ. ಯಾಕೆಂದರೆ ಹಾಡಲ್ಲಿ ತುಂಬ ಬೇರೆ ಬೇರೆ ರೀತಿಯಾದಂತಹ ಹಾಡುಗಳಿವೆ. ಒಂದು ಫೋಕ್ ಸಾಂಗ್ಸ್ ಇರ್ಬೋದು ಅಥವಾ ಭಾವಗೀತೆ, ಫಿಲ್ಮ್ ಸಾಂಗ್, ಯಾವುದೇ ಇರ್ಬೋದು, ವೆರೈಟೀಸ್ ಆಫ್ ಸಾಂಗ್ಸ್ ಅಂತ ಇರ್ತದೆ. ಸೊ ನಿಮಗೆ ನೀವು ಇಷ್ಟಪಡುವಂತಹ ಸಾಂಗ್ ಯಾವುದು? ನಾನು ಎಲ್ಲ ಸಾಂಗ್ ನನಗೆ ಇಷ್ಟನೇ, ಯಾವುದನ್ನಂತಿರಲಿ ಎಲ್ಲ ಸಾಂಗ್ ಚೆನ್ನಾಗಿ ಈಗ ಬರ್ತಾ ಇರ್ತದೆ. ಎಲ್ಲ ಸಾಂಗು ತುಂಬ ಇಷ್ಟ ಆಗುತ್ತೆ. ಈಗ ರೀಸೆಂಟ್ ಆಗಿ ನನಗೆ ತುಂಬಾ ಇಷ್ಟ ಆಗಿರೋ ಸಾಂಗ್ ಬೊಂಬೆ ಹೇಳುತ್ತೈತೆ. ಓ, ಬೊಂಬೆ ಹೇಳುತ್ತೈತೆ. ಯಾಕೆ ಆ ಸಾಂಗ್ ಅನ್ನು ನೀವು ಆಯ್ಕೆ ಮಾಡ್ಕೊಂಡ್ರಿ? ಅದರಲ್ಲಿ ಫೀಲಿಂಗ್ಸ್ ಇದೆ ತುಂಬ. ಹಾಗೆ, ಓಕೆ. ಅದೇ ರೀತಿ ನೀವೊಂದು ಯಾವುದಾದ್ರೂ ಸ್ಟೇಜಿಗೆ ಹೋಗಬೇಕಾದ್ರೆ ಇಂತಹ ಒಂದು ಹಾಡನ್ನು ನಾನು ಹಾಡೇ ಹಾಡ್ತೇನೆ, ಅದು ನನಗೆ ಹಾಡಲೇಬೇಕಾ ಅಷ್ಟೇ, ಪ್ರತಿಯೊಂದು ಸ್ಟೇಜಲ್ಲಿ ನಾನು ಹಾಡಬೇಕು ಅನ್ನುವಂಥದ್ದು ಯಾವುದಾದ್ರೂ ಸಾಂಗ್ ಇದೆಯಾ? ಆ ಥರ ಇಲ್ಲ ಯಾವುದು, ಅಂದರೆ ಎಲ್ಲನೂ ಹಾಡ್ತೇನೆ ನಾನು, ಹಾಡೋದನ್ನೇ ಹಾಡ್ತಿರ್ತೇನೆ. ಜಾಸ್ತಿಯಾಗಿ ಮಾಂಗಲ್ಯ ಮಾಂಗಲ್ಯ ಅನ್ನೋದು, ಓಕೆ. ಆಮೇಲೆ ಪತಂಗವಾಗಿ ಅದು ಟೀಮಿನವ್ರು ಕರ್ಕೊಂಡು ಅದೊಂದು ಸಾಂಗ್ ಹಾಡು ಅಂತಾರೆ ಅವರೇ, ಹಾಗೆ ಅದೆಲ್ಲ ಜಾಸ್ತಿ ಹಾಡ್ತೇನೆ. ಕಂಬದ ಮ್ಯಾಲಿನ ಗೊಂಬೆ ನಂಬಲೆ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ ಒಬ್ಬಳೇ ನಾನಿಲ್ಲೇ ತಬ್ಬಿ ಪೂಗೊಂಡೇನು ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೆ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ
ಸತ್ಯವೇ ಈ ಅಭ್ಯಂಜನವಿನ್ನು ನಿತ್ಯವೇ ಒಳ್ಳೆ ಗಮಗುಣತಿಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ನೀರುಳಿಯ ನೆಗೆ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನು ನಿತ್ಯವೇ ಒಳ್ಳೆ ಗಮಗುಣತಿಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ಒಬ್ಬಳೇ ನಾನಿಲ್ಲೇ ತಪ್ಪಿ ಪೂಗೊಂಡೇನು ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪೀಲಿ ಹರಸನಗೂ ಇರಲಿಂತ ಕರ್ಪೂರವು ಬೆಳಗುವೆ ದೇವನೇ ತಪ್ಪದೇ ಬರಲಿನ್ನ ಗುಣವಂತ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪೀಲಿ ಹರಸನಗೂ ಇರಲಿಂತ ಕರ್ಪೂರವ ಬೆಳಗುವೆ ದೇವನೇ ತಪ್ಪದೇ ಬರಲಿನ್ನ ಗುಣವಂತ ಒಬ್ಬಳೇ ನಾನಿಲ್ಲೇ ತಪ್ಪಿ ಪೂಗೊಂಡೇನು ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ ಹಾಗೇನೆ ಈ ಒಂದು ಇವಾಗ ಸೋಷಿಯಲ್ ಮೀಡಿಯಾ ನೋಡಿರ್ತೀರಾ ನೀವು, ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ ಹೀಗೆಲ್ಲ? ಸೋಷಿಯಲ್ ಮೀಡಿಯಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ನಮ್ದು ಪರಿಚಯ ಆಗೋದು ಖಾಲಿ ಊರಿನವರಿಗೆ ಮಾತ್ರ. ಅದರಲ್ಲಿ ಇಡೀ ದೇಶಕ್ಕೆ ಪರಿಚಯ ಆಗ್ಬೋದು, ಟ್ಯಾಲೆಂಟ್ ಅನ್ನು ಗುರುತಿಸಿಕೊಳ್ಳಬಹುದು, ಪರಿಚಯ ಆಗ್ಬೋದು. ಅದು ತುಂಬಾನೇ ಮುಖ್ಯ ನಮ್ಗೆಲ್ಲ. ಅದ್ರಲ್ಲಿ ತುಂಬಾ ಅವಕಾಶಗಳು ನಮ್ಗೆ ಬರ್ತದೆ. ನೀವು ಅದು ಅದ್ರಲ್ಲಿ ಹಾಡ್ತೀರಾ ಎಲ್ಲ? ಫೇಸ್ಬುಕ್ ಅಲ್ಲೆಲ್ಲ ಇವಾಗ ಹಾಗೆಲ್ಲ ಕರೆದಾಗ ಹಾಡ್ಲಿಕ್ಕೆ ಹೋಗ್ತೀರಾ? ಓಕೆ. ಎಲ್ಲಿಯಾದ್ರೂ ಕಾಂಪಿಟೇಷನ್ ಕೊಟ್ಟಿರುವಂತದ್ದು ಏನಾದ್ರೂ ಇದೆಯಾ? ಕಾಂಪಿಟೇಷನ್ ಅಂದ್ರೆ ಇವಾಗ ರಿಯಾಲಿಟಿ ಶೋಸ್ ಗಳೆಲ್ಲ ಬರ್ತದೆ ಹಲವಾರು, ಸೊ ಅದಕ್ಕೆ ಎಲ್ಲಿಯಾದ್ರೂ ಪ್ರಯತ್ನ ಪಟ್ಟಿದ್ದೀರಾ? ನಾನೊಂದು ಮುಳಿಯ ಗಾನರಥ ಅಂತ ಅಲ್ಲಿ ಒಂದ್ಸಲ ಫೈನಲ್ ವರೆಗೆ ಹೋಗಿದ್ದೆ. ಅದೇ ನಂದು ಲಾಸ್ಟ್. ನಾನು ಜಾಸ್ತಿ ಅದಕ್ಕೆಲ್ಲ ಹೋಗುದಿಲ್ಲ. ಅಂದ್ರೆ ಅದ್ರಲ್ಲಿ ನಮ್ಗೀಗ ಓಕೆ, ನಮ್ಗೆ ಬಂದಷ್ಟು ಅವಕಾಶಗಳು ಸಾಕಲ್ಲ, ಸಿಕ್ಕಾಗೆಲ್ಲ ಹೋಗ್ತಾ ಇರ್ತೇವೆ. ಅದೇ ಅಲ್ಲಿ ನಾವು ಹೋದ್ರು ಅಲ್ಲಿ ಇನ್ನೊಂದು ಸ್ವಲ್ಪ ಅವಕಾಶ ಸಿಗದವರೆಲ್ಲ ಬರ್ತಿರ್ತಾರೆ, ಅವರಿಗಾದ್ರೂ ಸಿಗ್ಲಿ ಅನ್ನೋದು ನನ್ನ ಆಸೆ ಅಷ್ಟೇ. ವೆರಿ ನೈಸ್. ಈ ಒಂದು ಸಂಗೀತ ಅಂದ ತಕ್ಷಣ ಅದಕ್ಕೆ ತಕ್ಕಂತಹ ಲಯ, ಒಂದು ತಾಳ ಅದೆಲ್ಲ ಇರುತ್ತೆ. ಸೊ ಅದನ್ನು ನೀವು ಹೇಗೆ ಕಲ್ತ್ಕೊಂಡ್ರಿ? ಇಲ್ಲ, ನಾನು ಮ್ಯೂಸಿಕ್ ಕಲೀಲಿಕ್ಕೆ ಹೋಗಿಲ್ಲ. ಅಂದ್ರೆ ಹೀಗೆ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಹಾಡ್ತಾ ಇರ್ತೇನೆ. ಮ್ಯೂಸಿಕ್ ಕಲೀಲಿಕ್ಕೆ ಹೋಗಿಲ್ಲ. ಅಂದ್ರೆ ಅಷ್ಟು ಅಲ್ಲಿ ನಮ್ದು ಇದ್ರಲ್ಲಿ ಅಷ್ಟು ಎಲ್ಲಿ ಕಲಿಸ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ. ಸೊ ಹಾಗಾಗಿ ನೀವು ಜಸ್ಟ್ ಹಾಡನ್ನು ಕೇಳ್ತಾ ಕಲಿತೀರಾ? ಹಾಡ್ತಾ ಹೋಗ್ತೇನೆ. ಎನಿ ಟೈಮ್ ಹಾಡು ಕೇಳ್ತಾನೆ ಇರ್ತೀರಾ, ಸೊ ಹಾಗೆ ಕಲಿತೀರಾ. ಮತ್ತೆ ಇವಾಗ ಅಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ನಮ್ಗೆ ತುಂಬಾನೇ ಈಸಿ ಇದೆ ಅಲ್ಲ, ಏನಾದ್ರೂ ಸ್ವಲ್ಪ ಡೌಟ್ಸ್ ಇದ್ರೆ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಳ್ಬಹುದಲ್ಲ. ಆಮೇಲೆ ಸಾಂಗ್ ಅದು ಕೇಳುವಾಗ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಹೀಗೆ ಹಾಡ್ಬೇಕು ಅಂತೇಳಿ. ಸೊ ಬಂದಷ್ಟು ಟ್ರೈ ಮಾಡಿ. ಈಗ ನನ್ಗೆ ಹೋಗ್ಬೇಕನ್ನೋದು ತುಂಬಾ ಇದೆ, ನೋಡ್ತೇನೆ ಕ್ಲಾಸಸ್ ಎಲ್ಲ, ಹೋಗ್ಬೇಕನ್ನೋದು ಆಸೆ ಇದೆ. ಹೋಗ್ತೇನೆ ಸದ್ಯದಲ್ಲಿ ಕ್ಲಾಸಿಕಲ್ ಹೋಗ್ಬೇಕಂತ ಆಸೆ ಇದೆ. ಹಾಗೆ ನೀವು ಹೇಳಿದ್ರೆ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರಿ ಅಂತ ಹೇಳಿ, ಸೊ ನೀವು ಯಾಕೆ ಫ್ಯಾಷನ್ ಡಿಸೈನಿಂಗ್ ಅನ್ನು ಸ್ವಲ್ಪ ಅಂದ್ರೆ ಉದ್ಯೋಗ ತರ ತಕೊಂಡಿಲ್ಲ? ಇಲ್ಲ, ನಾನು ಫ್ಯಾಷನ್ ಡಿಸೈನಿಂಗ್ ಹೋಗ್ತಿದ್ದದ್ದು ಮಾತ್ರ ನಾನು ಜಾಸ್ತಿ ಪ್ರೋಗ್ರಾಮ್ಸ್ಗೆ ಹೋಗ್ತಿದ್ದೆ, ಕ್ಲಾಸಿಗೆಲ್ಲ ಬಂಕ್ ಹಾಕೊಂಡು ಅದೊಂದು ಸರ್ಟಿಫಿಕೇಟ್ ಬೇಕಂತ ಮಾತ್ರ ಮಾಡಿದ್ರಿ ಅಷ್ಟೇ. ಸಾಂಗ್ಸ್ಗೆ ಹೋಗ್ತಿದ್ದೆ. ನನ್ಗೆ ಇದ್ರಲ್ಲಿ
ಯಾವಾಗ ನಾನು ಹಾಡ್ತೇನೆ ಅಂತ ಹೇಳಿ ಗೊತ್ತಾಯ್ತಾ, ಆವಾಗದಿಂದ ಸ್ಟಾರ್ಟ್. ಇದ್ದೇ ಮುಂದುವರೆದ. ಮನೆಯಲ್ಲಿ ಹೇಳ್ತಾರೆ ಬೇಡ ಏನಕ್ಕೆ, ಆದ್ರೂ ಕೇಳೋದು ನಂಗೆ ಹೋಗ್ಬೇಕಂದ್ರೆ ಹೋಗ್ಬೇಕು ಅಷ್ಟೇ. ಓಕೆ, ನಿಮ್ಗೆ ಯಾವತ್ತಾದ್ರೂ ಅನಿಸಿರ್ಲಿಲ್ವಾ ನಾನು ಅಂದ್ರೆ ಹಾಡಿನ ಜೊತೆನೆ ಈ ಫ್ಯಾಷನ್ ಡಿಸೈನ್ ಅನ್ನು ಕೂಡ ಮುಂದುವರಿಸಬಹುದು ಅನ್ನೋದನ್ನು ಯಾವತ್ತ ಅನಿಸ್ಲಿಲ್ವಾ ನಿಮ್ಗೆ? ಇದ್ರಲ್ಲಿ ಹೋಗುವ ಅಂತ. ಓಕೆ, ಈ ಸಂಗೀತ ಬಿಟ್ಟು ಬೇರೆ ಏನಾದ್ರೂ ನಿಮ್ಗೆ ಹಾಬೀಸ್ ಇದೆಯಾ? ಹೀಗೆ ಡ್ರಾಮಾಗಳಲ್ಲೆಲ್ಲ ಆಕ್ಟ್ ಮಾಡ್ತಿದ್ದೆ. ಓಕೆ, ಡ್ರಾಮಾದಲ್ಲೆಲ್ಲ ಹೋಗ್ತೀರಾ? ಓಕೆ, ಅದ್ರಲ್ಲೆಲ್ಲ ಪಲ್ಲವಿ ಅದ್ರಲ್ಲಿದ್ದೆ. ಆಮೇಲೆ ಕುಶಲ್ ಕಲಾವಿದರು ಬೆಂದ್ರ ಅದ್ರಲ್ಲಿ. ಮತ್ತೆ ಈಗ ಆಕ್ಟಿಂಗ್ ಅಲ್ಲಿ ಕೂಡ ಇಂಟ್ರೆಸ್ಟ್ ಇದೆ. ಇವಾಗ್ಲೂ ಹೋಗ್ತೀರಾ? ಇಲ್ಲ, ಈಗ ಒಂದು ಟೀಮ್ ಕರೆದಿದ್ದಾರೆ, ಹೋಗ್ಬೇಕು ಅಂತ ಇದ್ದೇನೆ, ನೋಡ್ಬೇಕು. ನನ್ಗೆ ಅಂದ್ರೆ ಪ್ರಾಕ್ಟೀಸ್ ಎಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ನಾಟಕ ಅಂದ ತಕ್ಷಣ ಪ್ರಾಕ್ಟೀಸ್ ಎಲ್ಲ ಸ್ವಲ್ಪ ನೈಟ್ ಇರ್ತದೆ, ಅದೆಲ್ಲ ಹೋಗ್ಲಿಕ್ಕೆ ಅವರು ಟೀಮಿನವರು ಬಿಡ್ತಾರೆ ಅಂತ ಹೇಳಿದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತೆ ಈ ಒಂದು ಸಂಗೀತದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಆಲ್ಬಮ್ ಸಾಂಗ್ ಹಾಗೇನಾದ್ರೂ ಪ್ರಯತ್ನ ಪಟ್ಟದಿದೆಯಾ? ಓಕೆ, ಹಾಡಿದ್ದೀರಾ? ಯಾವುದು ಹಾಡಿದ್ದೀರಾ? ನಾನು ಫಸ್ಟ್ ಹಾಡಿದ ಆಲ್ಬಮ್ ಅರ್ಥದ ಮೊಕ್ಕೆ ಅಂತ ಒಂದು. ನೆಕ್ಸ್ಟ್ ನಾನು ಹಾಡಿದ್ದು ನಮ್ದು ದೇವಸ್ಥಾನದ್ದು ದೇವರದ್ದು ಆಲ್ಬಮ್ ಸಾಂಗ್. ಆಮೇಲೆ ಪೊನ್ನನ ಜನ್ಮ ಅನ್ನೋದು ಒಂದು ಸ್ನೇಹ ಕುಂದರ್ ಅವರದ್ರಲ್ಲಿ ಒಂದು ಸಿಕ್ಕಿತ್ತು, ಅದೊಂದು ಹಾಡಿದ್ದು. ಆಮೇಲೆ ಈಗ ರೀಸೆಂಟ್ ಆಗಿ ಕಾಂತಾವರದ್ದು ದೇವಸ್ಥಾನದೊಂದು ಬಂದಿದೆ, ಮತ್ತೆ ಇನ್ನೊಂದು ಬಂದಿದೆ, ಅದು ನಂಗೆ ಲಿರಿಕ್ಸ್ ಏನ್ ಸಿಗ್ಲಿಲ್ಲ, ಸಿಗ್ತದೆ ಸದ್ಯದಲ್ಲಿ. ಆಲ್ಮೋಸ್ಟ್ ತುಂಬಾನೇ ಆಲ್ಬಮ್ ಸಾಂಗ್ಸ್ ಗಳೆಲ್ಲ ಹಾಡಿದ್ದೀರಾ. ಪ್ರೋಗ್ರಾಮ್ಗೆಲ್ಲ ಹೋಗ್ತೀರಾ? ಹೋದಾಗ ಎಲ್ಲಿಯಾದ್ರೂ ಒನ್ಸ್ ಮೋರ್ ಅಂತ ಹೇಳುವಂತದ್ದು ಘಟನೆಗಳು ಎಲ್ಲಿಯಾದ್ರೂ ನಡೆದಿದೆಯಾ? ಹಾಡಿದ್ದೀರಾ? ತುಂಬಾ ಪ್ಲೇಸ್ ಎಲ್ಲ. ಯಾವ ಹಾಡಿಗೆ ಒನ್ಸ್ ಮೋರ್? ಸಾಂಗಿಗೆ ಪತಂಗವಾಗಿ ಈ ಸಾಂಗಿಗೆ ಒಂದು ಒನ್ಸ್ ಮೋರ್ ಅನ್ನುವಂಥದ್ದು. ಆಮೇಲೆ ಊಹಂತಿಯ ಸಾಂಗಿಗೆ ರೀಸೆಂಟ್ ಆಗಿ. ಎಸ್, ಹಾಗೇನೆ ಇವಾಗ ನೀವು ಹೋದಾಗ ಕೆಲವೊಂದ್ಸಲ ಆಡಿಯನ್ಸ್ನವರು ನೀವೊಂದು ಇಂತಹ ಹಾಡನ್ನು ಹಾಡಬೇಕು ಅಂತ ಅವರೊಂದು ಹೇಳ್ತಾರೆ, ಅಂದ್ರೆ ನೀವೊಂದು ಪ್ರಿಪೇರ್ ಆಗಿ ಹೋಗಿರ್ತೀರಾ, ಅಲ್ಲಿ ಸ್ಪಾಟ್ ಅಲ್ಲಿ ಅವ್ರು ನಮ್ಗೆ ಆ ಹಾಡನ್ನು ಹಾಡಬೇಕು ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಅದೆಲ್ಲ ಯಾವ ಸಾಂಗ್ ಹಾಡ್ಲಿಕ್ಕೆ ಹೇಳ್ತಾರೆ ಅದು ನಮ್ಗೆ ಗೊತ್ತಿರ್ತದೆ. ಅದ್ರಲ್ಲಿ ಒಂದು ನಾವು ಸೇಫ್ ಅವರು ಕೇಳುದೇ ಓಲ್ಡ್ ಸಾಂಗ್ಸ್ ಕೇಳ್ತಾರೆ. ಅದೀಗ ನಾವು ತುಂಬಾ ಕೇಳ್ಕೊಂಡಿರೋದು ಅದೇ ಸಾಂಗ್, ಅದನ್ನ ಹೇಗಾರು ಬೇಕಾದ್ರು ಹಾಡ್ತೀವಿ. ಆಮೇಲೆ ಒಂದ್ ವೇಳೆ ಗೊತ್ತಿಲ್ಲ ಅಂದ್ರೂ ಕೂಡ ಅವ್ರು ಹೇಳಿ ಒಂದೆರಡು ಸಾಂಗ್ ಆಗ್ಲಿ ಆಮೇಲೆ ಹಾಡ್ತೇವೆ, ಸ್ವಲ್ಪ ಕೇಳಿಸ್ತೇ ಆಮೇಲೆ ಹಾಡು. ಪ್ರಾಕ್ಟೀಸ್ ಇಲ್ಲದಿದ್ರು ಕೂಡ ಅವರು ಹೇಳಿದ ಸಾಂಗ್ ಅನ್ನು ಹಾಡ್ತೀರಾ? ಓಕೆ, ವೆರಿ ನೈಸ್. ಹಾಗೆ ನೀವೀಗ ಒಂದು ಪ್ರೋಗ್ರಾಮ್ಗಳಿಗೆಲ್ಲ ಹೋಗ್ತೀರಾ, ಹೋಗ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮನೆಯಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ಅಂದ್ರೆ ನನಗೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇದೆಯೋ ಇಲ್ವೋ ಅಂತ ನನ್ಗೇನೆ ಐಡಿಯಾ ಇಲ್ಲ. ಯಾಕಂದ್ರೆ ಕೆಲವೊಮ್ಮೆ ಹೋಗು ಅಂತಾರೆ, ಕೆಲವೊಮ್ಮೆ ಏನಕ್ಕೆ ಅದೆಲ್ಲ ಸುಮ್ನೆ ಇರು ಅಂತಾರೆ. ಫ್ಯಾಮಿಲಿಯಲ್ಲಿ ಸ್ವಲ್ಪ ಅಂದ್ರೆ ಅವರಿಗೆ ಅದ್ರದಷ್ಟು ಐಡಿಯಾ ಇಲ್ಲ, ಯಾಕಂದ್ರೆ ನಿಮ್ಮ ಫ್ಯಾಮಿಲಿಯಿಂದ ಬಂದಿರೋದಲ್ಲ ಈ ಒಂದು. ಸೊ ಹೊರಗಡೆ ಅವರಿಗೆ ಗೊತ್ತಿಲ್ಲ, ಹೊರಗಡೆ ನಮ್ಗೆ ಹೇಗೆ ನೋಡ್ತಾರೆ, ಹೇಗೆ ಮಾತಾಡ್ತಾರೆ. ಅದಕ್ಕೆ ನಾನು ಹೇಳುದು ಅಮ್ಮನ ಹತ್ರ, ನೀವೊಮ್ಮೆ ನಂದು ಪ್ರೋಗ್ರಾಮ್ಗೆ ಬನ್ನಿ, ಆಗ ನಿಮ್ಗೆ ಗೊತ್ತಾಗ್ತದೆ. ನೀವೀಗ ಪ್ರೋಗ್ರಾಮ್ ಹೋಗ್ಬೇಕಾದ್ರೆ ನಿಮ್ ಜೊತೆ ಮನೆಯಿಂದ ಯಾರು ಬರಲ್ಲ? ಇಲ್ಲ, ನೀವು ಟೀಮ್ ಜೊತೆನೆ ಹೋಗ್ತೀರಾ? ಓಕೆ, ಮನೆಯಲ್ಲಿ ಯಾರೆಲ್ಲ ಇರೋದು? ಮನೆಯಲ್ಲಿ ನಾನು, ಅಮ್ಮ, ಅಣ್ಣ, ಅಣ್ಣನ ಹೆಂಡತಿ, ಅಪ್ಪ, ತಮ್ಮ ಮತ್ತೆ ಮಗು, ಮತ್ತೊಬ್ಬ ಅಣ್ಣ ಬೆಂಗಳೂರಲ್ಲಿ ಇದ್ದಾನೆ. ಓಕೆ, ಅಣ್ಣಂದಿರು ಹೇಗೆ ಸಪೋರ್ಟ್ ಮಾಡ್ತಾರೆ? ಅಣ್ಣಂದಿರು ಮಾಡ್ತಾರೆ, ಈಗ ಸ್ವಲ್ಪ ಸ್ವಲ್ಪ ಅವರಿಗೆ ಗೊತ್ತಾಗಿದೆ ಹೇಗೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಈ ಒಂದು ಸಂಗೀತದಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ನನ್ಗೆ ಆಕ್ಚುಲಿ ಫ್ರೆಂಡ್ಸೇ ಕಡಿಮೆ ಇರೋದು. ನಾನು ತುಂಬಾ ಫ್ರೆಂಡ್ಸ್ ಗಳನ್ನೆಲ್ಲ ಮಾಡ್ಕೊಳ್ಳೋದಿಲ್ಲ. ನಂದು ಬೆಂಗಳೂರಲ್ಲಿ ಇರೋ ಅಣ್ಣ ಅಂತ ಹೇಳಿದೆಲ್ಲ, ಅವನಿಗೆ ನಾನು ಹಾಡೋದಂದ್ರೆ ತುಂಬಾ ಇಷ್ಟ. ಮನೆಯಲ್ಲಿ ನಿಮ್ಮ ಹತ್ರ ಇಲ್ಲ? ಅಲ್ಲಿದ್ದಾನೆ, ಬಟ್ ನನ್ಗೆ ನನ್ಗೆ ಈ ತರ ಸಾಂಗ್ ಮಾಡ್ಲಿಕ್ಕಿದೆ, ಸ್ಪಾನ್ಸರ್ ಅವ್ನು ಕೊಡ್ತಾನೆ ಇದ್ರೆ ಅವನದ್ರಲ್ಲಿ. ಅವನಿಗೆ ಒಂದು ಅದ್ರದ್ದು ಆಸಕ್ತಿನೇ ಬೇರೆ. ಅಂದ್ರೆ ಅವನು ಹಾಡ್ತಿದ್ದ ಫಸ್ಟಿಗೆ, ಆಗೆಲ್ಲ ಹೇಳ್ತಿದ್ರು. ಅದೇ ಹೇಳ್ತಾರಲ್ಲ, ಹಾಡಲ್ಲಿ ಗೊತ್ತಿದ್ದವರಿಗೆ ಗೊತ್ತು ಅದ್ರದ್ದು ಏನು ಅನ್ನೋದನ್ನು. ಸೊ ಅಂತವ್ರು ಸಪೋರ್ಟ್ ಖಂಡಿತ ಮಾಡ್ತಾರೆ. ಅವನು ಭಜನೆ ಎಲ್ಲ ಹಾಡ್ತಿರುವಾಗ ಅವನಿಗೆ ಹೇಳ್ತಿದ್ರಂತೆ, ಸಣ್ಣ ಅಲ್ಲಿರುವಾಗ, ಅವನದು ವಾಯ್ಸ್ ತುಂಬಾ ಚಂದ ಉಂಟು, ಅದು ಹೇಳಿನೇ ಇರ್ಬೇಕು. ಪಾಪ ಅವನಿಗೆ ಈಗ ಮಾತಾಡುವಾಗೆಲ್ಲ ಬಾಯಿ ಕಟ್ತದೆ, ಮಾತಾಡ್ಲಿಕ್ಕೆ ಕರೆಕ್ಟ್ ಆಗುದಿಲ್ಲ. ಅಂದ್ರೆ ಸಣ್ಣ ಮಗು ಇರುವಾಗ ಒಳ್ಳೆ ಹಾಡ್ತಿದ್ರು, ಆಮೇಲೆ ಅವನಿಗೆ ಆಗ್ಲಿಲ್ಲ ಹಾಡ್ಲಿಕ್ಕೆ, ಅವನು ಮಾತಾಡುವಾಗ ವಾಯ್ಸ್ ಕಟ್ತಾ. ಹಾಗಾಗಿ ನನ್ಗೆ ಅವನು ತುಂಬಾ ಸಪೋರ್ಟ್ ಮಾಡ್ತಾನೆ. ಅವನಿಗೆ ತುಂಬಾ ಖುಷಿ ಆಗ್ತದೆ, ನನ್ಗೆ ಏನಾದ್ರು ಅವಕಾಶಗಳು ಸಿಕ್ಕರೆ, ನಾನು ಇಂಟರ್ವ್ಯೂಗೆಲ್ಲ ಹೋದ್ರೆ ಅವನು ತುಂಬಾ ಖುಷಿ ಪಡ್ತಾನೆ, ಅದು ಖುಷಿ ಆಗ್ತದೆ ತುಂಬಾ. ಹಾಗೆ ಸಪೋರ್ಟ್ ಮಾಡುವ ಅಣ್ಣ ಕೂಡ ಇದ್ದಾರೆ ಅಂತ ಆಯ್ತಲ್ವಾ? ಗಾಯಕರಾಗಿರುವಂತಹ ಕೃತಿಕಾ ಮಾಳ ಇವರ ಇನ್ನಷ್ಟು ಹಾಡುಗಳನ್ನು ಕೇಳಿ ಬರೋಣ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು.
ವಿರಾಮದ ನಂತರ ಮತ್ತೆ ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್ ಸುಭಾಷ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕನನಿ ತೆರಿ ಪಾಡ ನಿನನಿ ಬದುಕೊಂಜಿನಿ ಕಾವಡು ನಿನ್ನ ಬದುಕೊಂಜಿನಿ ಕಾವಡು ಕನಟುಂಜಿ ಕನನಿ ತೆರಿ ಪಾಡ ನಿನನಿ ಬದುಕೊಂಜಿನಿ ಕಾವಡು ನಿನ್ನ ಬದುಕೊಂಜಿನಿ ಕಾವಡು ಸಿರಿಗಂಧ ಹಣಕು ನಿನ ಕೈಯಾರ ಇಂಕು ನಿನ ಮೂಕೆ ಸೆಲೆಟು ನಮ್ಮ ಜೊತೆಯಾಯ ಕಡೆ ನಿನ ಸುಗಿ ಪುನಃ ನನ್ನ ಭಾಗ್ಯೆನ್ನ ಕ್ಷಣ ಕ್ಷಣಕ್ಕೂ ಆ ಭಾಗ್ಯ ಎನ್ನ ಬಡ ಎನ್ನ ಪುದರಿದ ನಡುಟೊಂಜಿ ಸೇರೋಡು ಕನಟೊಂಜಿ ಕನನಿ ತೆರಿ ಪಾಡಿ ನಿನನಿ ಬದುಕೊಂಜಿನಿ ಕಾವಡ ಇನ್ನ ಬದುಕೊಂಜಿನಿ ಕಾವಡ புள்ளி பள்ளங்கிடு கொல்லாது மாலாது தெரின உடலூர் மித சாராசினி பரட சாவின்கு கேனந்து என்னடிಗೆ ಇರನ ನೆರಳುಂಜಿ ಕಾತೊಂದೆನನಿ ಎನ್ನ ಜೀವ ಎನ್ನ ಸರಿಗಮ ಸ್ವರ ಕುಲಹಿ ಕನಟುಂಜಿ ಕನನಿ ಕನಟುಂಜಿ ಕನನಿ ತೆರಿ ಪಾಂಡ ನಿನನಿ ಬದುಕೊಂಜಿನಿ ಕಾವಡ ಎನ್ನ ಬದುಕೊಂಜಿನಿ ಕಾವಡ ಮೂಗಿದ ಬರವಿಂಕು ತೆರೆಯೊಂದು ಬಂದಾಗ ವಿಧಿಯೇ ಸೇರಾಡು ನಿನ್ನೊಡಗೆ ಸಲುಗೆ ಸುರುವಾಡು ಎನ್ನುಡಲು ದೈಗಳಿಗೆ ದಿನ ದಿನ ಯಾನಿನ್ನ ಕೊಂಡಾಟುಗೆ ಕಣ್ಣು ರೆಪ್ಪಿಡು ನಿನ್ನ ನನ್ನ ದಿನ ಕ್ಷಣ ಪಾಪವ ನಿತ್ಯ ಸತ್ಯ ಕನವುಂಜಿ ನಿಜನಿ ಕನವುಂಜಿ ನಿಜನಿ ಆವಳು ದಿನನಿ ಒನಿ ಪಾದೆಯನ್ನ ಪಾತೆರ ನಿನ್ನ ಕುಸಲದಾಯಿಯ ಆಸೆಲ ಶರಣಾಯಿರಿಗೆ ಸರ್ವನಲಾಯಿರೆ ಮುಡಿಗೆ ದೀಪಾವರಿ ಪಾದ ಪೂಪಿಂಗಾರದೆದುರು ಕೈ ಮುಗಿದಲ ಕೇಳುವೆ ಮುಂಚೆ ಈ ಪುಣ್ಣನ ಬದುಕೊಂಜಿ ಈರಿಗಾವಡ ಮುಕ್ಕೋಟಿ ದೇವರುಗಳ ಮನಸಾವಡ. ಈಗ ನೀವು ಹೇಳಿದ್ರಿ ನೀವು ಡ್ರಾಮಾದಲ್ಲಿ ಕೂಡ ಇದ್ದೀರಾ ಅಂತೇಳಿ, ಸಂಗೀತದಲ್ಲಿ ಕೂಡ ಇದ್ದೀರಾ. ಸೊ ಒಂದೇ ದಿನ ನಿಮಗೆ 2 ಪ್ರೋಗ್ರಾಮ್ಸ್ ಕೂಡ ಸಿಕ್ಕಿದ್ರೆ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ?
ನನ್ಗೆ ಆತರ ಸಿಗ್ಲಿಲ್ಲ. ಒಂದು ವೇಳೆ ಸಿಕ್ಕಿದ್ರು ಕೂಡ ನಾನು ಸಂಗೀತಕ್ಕೆ ಇಂಪಾರ್ಟೆನ್ಸ್ ಕೊಡ್ತೇನೆ ಅನ್ಸುತ್ತೆ ನನ್ಗೆ. ಓಕೆ, ಫ್ಯೂಚರ್ ಅಲ್ಲಿ ನೀವು ಇವಾಗ ಯಾವ್ದ್ರಲ್ಲಿ ಜಾಸ್ತಿ ಅಂದ್ರೆ ಫ್ಯೂಚರ್ ತಗೊಳ್ಬೇಕಂತ ಇದ್ದೀರಾ? ಸಿಂಗಿಂಗ್ ಅಲ್ಲೇ ತಗೊಳ್ಬೇಕಂತಿರೋದು. ಓಕೆ, ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಆಸೆ ಇದೆ, ಆಸಕ್ತಿ ಇದೆ, ಎಲ್ಲನೂ ಇದೆ. ಆದ್ರೆ ಇದು ಒಂದು ನನ್ಗೆ ಗಾಡ್ ಗಿಫ್ಟೆಡ್ ಅಲ್ಲ, ಸೊ ಅದಕ್ಕೆ ಇದ್ರಲ್ಲಿ ಹೋಗುವ ಅಂತ. ಓಕೆ, ಅದಕ್ಕಿಂತ ಜಾಸ್ತಿ ಇದಕ್ಕೇನೆ ಇಂಪಾರ್ಟೆನ್ಸ್ ಕೊಡ್ತೇನೆ ಅಂತ ಇದ್ದೀರಾ? ಮತ್ತೆ ಅದೆಲ್ಲ ನೈಟ್ ಇರ್ತದಲ್ಲ, ನಾನು ಕೆಲವೊಂದು ನೈಟ್ ಪ್ರೋಗ್ರಾಮ್ ದೂರ ಇರುವಾಗೆಲ್ಲ ಹೋಗುದಿಲ್ಲ, ಡ್ರಾಮಾಕ್ಕೆ ಹೋಗ್ಬೋದು, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇವಾಗ ನಿಮ್ಗೆ ಒಂದು ನಿಮ್ಮ ಟೀಮ್ ಅಲ್ಲೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ? ಈ ಒಂದು ಆರ್ಕೆಸ್ಟ್ರಾ ಟೀಮ್ ಇರ್ಬೋದು, ಇದ್ರಲ್ಲೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ? ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದೆ ನನ್ಗೆ. ಅಂದ್ರೆ ನನ್ಗೆ ಒಂದು ವಿಷಯದಲ್ಲಿ ಬೇಜಾರಾಗುದು ತುಂಬಾ. ನನ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರಿ, ಬೇಜಾರಾದ್ರೆ, ಖುಷಿ ವಿಷಯ ಎಲ್ಲಾನು ಒಬ್ರ ಹತ್ರ ಹಂಚ್ಕೊಳ್ಳೋದಂದ್ರೆ ಪ್ರಜ್ಞಾ ನಾರವಿ ಅಂತ ಒಬ್ರು ಇದ್ದಾರೆ. ಅವ್ರು ಕೇಳ್ತಾರೆ ನನ್ನ ಹತ್ರ ಏನ್ ಪ್ರಾಬ್ಲಮ್ ಆದ್ರೆ ಏನಾಯ್ತು, ಯಾಕಾಯ್ತು, ಎಂತ ಆತರ ಎಲ್ಲ ಅವ್ರ ಹತ್ರ ಎಲ್ಲ ಹೇಳ್ಕೊಳ್ತೇನೆ ನಾನು. ಬೇರೆ ಯಾರ ಹತ್ರನು ಹೇಳ್ಕೊಳ್ಳೋದಿಲ್ಲ. ನನ್ಗೆ ಏನು ಬೇಜಾರಾದ್ರು ಏನಿದ್ರು ಅವ್ರದ್ದು ತಂದು ತುಂಬಾ ಚೆನ್ನಾಗಿ ಹೇಳ್ತೇನೆ. ಆಮೇಲೆ ಟೀಮಲ್ಲಿ ಸಪೋರ್ಟ್ ಮಾಡೋದಂದ್ರೆ ವಿಜೆ ಪ್ರತೀಶ್ ಗೌರೀಶ್ ಅಂತ ಅವರು, ಆಮೇಲೆ ಸಂತು ನಾರಾವಿ ಅವ್ರ ಟೀಮಲ್ಲಿ ಇರೋದು, ನಾನು ಈಗ ಹೋಗ್ತಿರೋದು. ಆಮೇಲೆ ನನ್ನ ಒಂದು ತುಂಬಾ ಮಂದಿಗೆ ನಾನು ರೀಚ್ ಆಗಿದ್ದೇನೆ, ಪರಿಚಯ ಆಗಿದ್ದೇನೆ ಅನ್ನೋದಕ್ಕೆ ಇಬ್ರು ಕಾರಣ ಇದ್ದಾರೆ. ಒಂದು ದೀಕ್ಷಿತ್ ಕೆ ಅಂಡಿಂಜೆ ಅಂತ, ನಾನು ಫಸ್ಟ್ ಟೀಮಲ್ಲಿ ಓಂ ಸಾಯಿರಾಮ್ ಅಂತ ಟೀಮಲ್ಲಿ ಇದ್ದದ್ದು. ಆ ಟೀಮ್ನವ್ರು ನನ್ನನ್ನು ಕರ್ಕೊಂಡು ಹೋದದ್ದು, ಗುರುತಿಸಿದ್ದು ಆ ಟೀಮಿನಲ್ಲಿ. ಆ ಟೀಮ್ ನಂತರ ನಾನು ಕಲಾಕರ್ವೇನೂರ್ ಅಂತ ದೀಕ್ಷಿತ್ ಕೆ ಅಂಡಿಂಜೆ ಅವ್ರದ್ದು ಟೀಮಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವರ ಟೀಮಿಗೆ ಹೋದ್ಮೇಲೆ ತುಂಬಾ ಮಂದಿಗೆ ರೀಚ್ ಆದೆ ನಾನು, ತುಂಬಾ ಮಂದಿದು ಪರಿಚಯ ಆಯ್ತು, ತುಂಬಾ ಕಲಾವಿದರು ಸಿಕ್ಕಿದ್ರು, ಆಂಕರ್ ಸಿಕ್ಕಿದ್ರು, ಆಕ್ಟರ್ಸ್ ಸಿಕ್ಕಿದ್ರು, ತುಂಬಾ ಮಂದಿದು ಪರಿಚಯ ಆದದ್ದು ನನಗೆ ಅವರಿಂದ. ದೀಕ್ಷಿತ್ ಕೆ ಅಂಡಿಂಜೆ ಮತ್ತೆ ಉಮೇಶ್ ಕೋಟನ್, ಮಹಮ್ಮದ್ ಪದ ಅವರು ಕೂಡ ಫಸ್ಟ್ ಅಲ್ಲಿ ಇರುವಾಗ ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ನನಗೆ ಕೊಡ್ತಿದ್ರು. ಕೊರೋನಾದಕ್ಕಿಂತ ಮುಂಚೆ ತುಂಬಾ ಪ್ರೋಗ್ರಾಮ್ಸ್ ಅವರೊಟ್ಟಿಗೆ ಹೋಗಿದ್ದೇನೆ. ಸೊ ಅವರಿಂದಾಗಿ ನಾನು ತುಂಬಾ ಮಂದಿಗೆ ರೀಚ್ ಆಗಿದ್ದೇನೆ ಅಂತ ಹೇಳ್ಬೋದು.
ಸ್ವಾಮಿ ಅಜ್ಜಾಗ ತುಳುವನಾಡ ಧರ್ಮ ತೊಡರ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ ತುಳುವನಾಡ ಧರ್ಮ ತೊಡರ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕರಿಯಜ್ಜ ಕೊರಗತನಿಯ ಕೊರಗತನಿಯ ಬಾನದೇವಿರಿ ಬಲ್ಪುದಾರತ್ ಸ್ವಾಮಿ ಅಜ್ಜಾಗ ಬಾನದೇವಿರಿ ಬಲ್ಪುದಾರತ್ ಸ್ವಾಮಿ ಅಜ್ಜಾಗ. ಈ ಕೊರೋನಾ ಟೈಮಲ್ಲಂತೂ ತುಂಬಾನೇ ಎಫೆಕ್ಟ್ ಆಗಿದೆ ಅಲ್ಲ ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ. ತುಂಬಾ ಅವರು ಅದರಲ್ಲಿ ಲೈವ್ ಎಲ್ಲ ಕೊಡ್ತಿದ್ರು. ಹಾ, ಲೈವ್ ಅದ್ರಲ್ಲೆಲ್ಲ ಜಾಸ್ತಿ ಆವಾಗ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ವಲ್ಪ ಎಲ್ಲ ಜಾಸ್ತಿ ಬರ್ಲಿಕ್ಕೆ ಶುರು ಆಯ್ತಲ್ವಾ. ಅವರಿಬ್ರು ತುಂಬಾ ಸಪೋರ್ಟ್ ಮಾಡಿ ವಿಜಯ ಪ್ರತೀಶ್ ಅಂತ ಹೇಳಿದೆ, ಪ್ರಜ್ಞಾ, ಸಂತು, ಆಮೇಲೆ ಪದ್ಮಣ್ಣ ಅಂತಿದ್ದಾರೆ, ಹರ್ಷಿತನ್ನ ಎಲ್ಲ ತುಂಬಾ ಹೇಳ್ತಾರೆ, ಮಿಸ್ಟೇಕ್ಸ್ ಇದ್ರೆ ಹೇಳ್ತಾರೆ. ಹಾಗೆ ನೀವು ಹಾಡ್ತಾ ಇರ್ತೀರಾ, ಇವಾಗ ಹಾಡುವಾಗ ನಿಮ್ಗೆ ಹೆಚ್ಚಾಗಿ ನೀವು ಟ್ರ್ಯಾಕ್ ಯೂಸ್ ಮಾಡುವಂತದ ಅಥವಾ ಮ್ಯಾನ್ಯಲ್ ಆಗಿ ಯೂಸ್ ಮಾಡ್ತೀರಾ ಆರ್ಕೆಸ್ಟ್ರಾದಲ್ಲೆಲ್ಲ? ಯೂಸ್ ಮಾಡ್ಕೊಂಡು ಟ್ರ್ಯಾಕ್ ಅಲ್ಲಿ ಸ್ವಲ್ಪ ಕಡಿಮೆ ಸಿಗೋದು, ಟ್ರ್ಯಾಕ್ ಅಲ್ಲಿ ಆದ್ರೆ ತುಂಬಾ ಸಿಗ್ತದೆ. ಓಕೆ, ಟ್ರ್ಯಾಕ್ ಅಲ್ಲೇ ನೀವು ಜಾಸ್ತಿ ಹಾಡ್ತೀರಾ. ಓಕೆ, ಇವಾಗ ಟ್ರ್ಯಾಕ್ ಅಲ್ಲಿ ಹಾಡ್ಬೇಕಾದ್ರೆ ಆ ಒಂದು ಕಾನ್ಸಂಟ್ರೇಷನ್ ಹೇಗೆ ಮಾಡ್ತೀರಾ? ಎಲ್ಲಿಯಾದ್ರೂ ಅಂದ್ರೆ ಆಡಿಯನ್ಸ್ ಎಲ್ಲ ಅವರದೊಂದು ಪ್ರತಿಕ್ರಿಯೆಗಳಿರ್ತದೆ, ಆಚೆ ಸೈಡ್ ಟ್ರ್ಯಾಕ್ ಬರ್ತಾ ಇರ್ತದೆ, ಯಾವ ರೀತಿ ಕಾನ್ಸಂಟ್ರೇಷನ್ ಬರುತ್ತೆ? ಆದ್ರೆ ನಮ್ಗೆ ಗೊತ್ತಿರೋ ಹಾಡನ್ನೇ ಹಾಡುದಲ್ಲ, ನಾವು ಜನಗಳನ್ನ ನೋಡ್ಕೊಂಡು ಹಾಡುವುದು, ನಮ್ಗೆ ಏನದು ಗೊತ್ತಾಗೋದಿಲ್ಲ. ಅವ್ರು ರೆಸ್ಪಾನ್ಸ್ ಮಾಡಿದ್ರೆ ಮತ್ತೆ ಅದನ್ನು ಇನ್ನೂ ಚೆನ್ನಾಗಿ ಹಾಡ್ಬೇಕು ಅಂತ ಅನಿಸ್ತದೆ ಅಲ್ವಾ? ಹಾಗೆ ಅದು ಅನ್ನಿಸ್ತಾ ಹೋಗ್ತಾ ಇರ್ತದೆ, ಅವ್ರದ್ದು ರೆಸ್ಪಾನ್ಸ್ ಒಳ್ಳೆ ಸಿಕ್ಕಿದ್ರೆ ನಮ್ಗೆ. ಕಾರ್ಯಕ್ರಮದ ಕೊನೆಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ಬೇಕಂತ ಇದ್ರೆ ಅಥವಾ ಒಂದು ಯಾರಿಗಾದ್ರೂ ಈ ಕಾರ್ಯಕ್ರಮದ ಮೂಲಕ ಒಂದು ಧನ್ಯವಾದ ಹೇಳ್ಬೇಕಂತ ಇದ್ರೆ ಯಾರಿಗೆ ಏನಂತ ಹೇಳ್ತೀರಾ? ಧನ್ಯವಾದ ಅನ್ನೋದು ನಾನು ತುಂಬಾ ಮಂದಿಗೆ ಹೇಳೋಕಿದೆ. ತುಂಬಾ ಮಂದಿ ಇದ್ದಾರೆ ನನಗೆ ಬಾಹ್ಯವಾಗಿ ಸಪೋರ್ಟ್ ಮಾಡೋರು, ಮಾತಲ್ಲಿ ಸಪೋರ್ಟ್ ಮಾಡೋರು, ಆಮೇಲೆ ನನಗೊಂದು ಹೀಗೆ ಆಲ್ಬಮ್ ಸಾಂಗ್ ಮಾಡಬೇಕು ಏನಾದರೂ ಸ್ಪಾನ್ಸರಲ್ಲಿ ಆಮೇಲೆ ಶೇರ್ ಮಾಡಿ ಅದೆಲ್ಲ ತುಂಬ ಮಂದಿ ಸಪೋರ್ಟ್ ಮಾಡ್ತಾರೆ. ಅದರಲ್ಲಿ ಊರಿನವರಾಗ್ಬೋದು, ಆಮೇಲೆ ಹೊರಗೆ ಇರೋರೆಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾನು ಥ್ಯಾಂಕ್ಸ್ ಹೇಳೋದಂದರೆ ನನ್ನ ಅಪ್ಪ ಅಮ್ಮನಿಗೆ ಹೇಳ್ತೇನೆ. ಮೊದಲನೇದಾಗಿ ನನ್ನ ಅಪ್ಪನಿಗೆ ಹೇಳ್ತೇನೆ, ಅವರು ನನಗೆ ಸಿಕ್ಕಂಥ ಒಂದು ದೊಡ್ಡ ವರ. ನಂದು ಅಪ್ಪ ನನಗೆ ಸಿಕ್ಕಂಥ ದೊಡ್ಡ ವರ ಅಂದರೆ ಅವರಿಗಿಂತ ಮಿಗಿಲಾಗಿ ನನಗೆ ಯಾವುದೂ ಇಲ್ಲ. ಹಾಗೆ ಅವರು ತುಂಬ ಇಷ್ಟ ನನಗೆ. ಓಕೆ, ಅಮ್ಮನೂ ಅಷ್ಟೇ, ಅಮ್ಮನಿಗೆ ನಾನು ಸಾರಿ ಹೇಳ್ತೀನಿ. ಯಾಕಂದರೆ ಅವರು ಪ್ರೋಗ್ರಾಮ್ಸ್ಗೆಲ್ಲ ಹೋಗುವಾಗ ಬೇಡ ಏನಕ್ಕೆ ಸುಮ್ಮನೆ ಅಂದರೆ ಅವರಿಗೆ ಏನೋ ಒಂಥರ ಭಯ ಇರ್ಬೋದು, ಏನು ಹೇಳ್ತಾರೆ ಈಗಿನ ಕಾಲದಲ್ಲಿ ಹುಡುಗಿಯರಂತ ತಕ್ಷಣ ಅಂದರೆ ಅದಕ್ಕೆ ನಾನು ತುಂಬ ಬೈತೇನೆ ಅವ್ರಿಗೆ. ಏತ್ ಪನ್ಪರಮ್ಮ ಎಷ್ಟು ಹೇಳ್ತೀರ ನನಗೆ ಅಂತೇಳಿ ತುಂಬ ಬೈಯೋದು ನಾನು ಅವರಿಗೆ. ಅಲ್ಲಿ ಸಾರಿ ಕೇಳುದಿಲ್ಲ, ಇಲ್ಲಿ ಕೇಳ್ತೇನೆ ನಾನು ಸ್ಪೆಷಲ್ ಆಗಿ ಅಲ್ವಾ? ಅಲ್ಲಿ ಕೇಳೋಕ್ಕೂ ಆಗುದಿಲ್ಲ, ಅಮ್ಮ ಅಲ್ವಾ, ಅದು ಹೋಗ್ತದೆ ಹಂಗೆ. ಓಕೆ, ತಮ್ಮ ಈ ಒಂದು ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದೀರಾ, ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾನೇ ಧನ್ಯವಾದಗಳು. ಆಮೇಲೆ ಯಾರೆಲ್ಲ ವೀಕ್ಷಕರು ನೋಡ್ತಿದ್ದೀರಾ ಪ್ರೋಗ್ರಾಮ್ನ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನಮ್ಮಂಥ ಕಲಾವಿದರಿಗೆ ತುಂಬ ಬೇಕು. ಸೊ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ಅದ್ಭುತ ಗಾಯಕರಾಗಿರುವಂತಹ ಕೃತಿಕಾ ಮಾಳಾ ಇವರನ್ನು ಪರಿಚಯಿಸಿದ್ದೆವು. ಅವರ ಒಂದು ಅದ್ಭುತವಾದ ಸ್ವರದಿಂದ ಹಲವಾರು ಹಾಡುಗಳನ್ನು ಕೂಡ ನಾವು ಕೇಳಿಕೊಂಡು ಬಂದಿದ್ದೇವೆ. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅದ್ಭುತ ಗಾಯಕರನ್ನು ನಾವು ಪರಿಚಯಿಸ್ತೇವೆ. ಇದು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಶಂಕರ್ಪುರ ಕಟ್ಪಾಡಿ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು.